ಎಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ. ವಿಗ್ರಹ ತಯಾರಕರಂತೂ ಈ ಸಂದರ್ಭದಲ್ಲಿ ಬಿಡುವಿಲ್ಲದ ಕೆಲಸದಲ್ಲಿರ್ತಾರೆ. ಆದರೆ ಮಂಗಳೂರಿನಲ್ಲೊಂದು ಗಣಪತಿ ಮೂರ್ತಿಗಳನ್ನೇ ತಯಾರಿಸುವ ಕುಟುಂಬ ಇದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗಣಪತಿ ಮೂರ್ತಿಗಳನ್ನ ತಯಾರಿಸೋ ಈ ಕುಟುಂಬಕ್ಕಿದೆ 4 ತಲೆಮಾರಿನ ಇತಿಹಾಸ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकं अनायकैकनायकं विनाशिते भदैत्यकं नाथाशुभाशुनाशकं नमामि तं विनायकम्. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. न तेतरातिभीकरं न वोदितार्कभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम्. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्त्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि. ಅಲ್ಲಿ ಹಿರಿ ಕಿರಿಯರೆಂಬ ಭೇದವಿಲ್ಲ. ಸಣ್ಣ ಮಕ್ಕಳಿಂದ ತೊಡಗಿ 80ರ ಇಳಿ ವಯಸ್ಸಿನಲ್ಲಿರುವ ತಾತಂದಿರು ಕೂಡ ಅಲ್ಲಿ ಕಲಾಕಾರರು. 4 ತಲೆಮಾರುಗಳಿಂದ ಗಣಪತಿ ಮೂರ್ತಿಯನ್ನೇ ತಯಾರಿಸುವುದನ್ನೇ ಮಾಡಿಕೊಂಡು ಬಂದಿರೋ ಇವರದು ತುಂಬು ಕುಟುಂಬ. ಆದರೆ ಆ ಕುಟುಂಬಕ್ಕೆ ಗಣಪತಿ ಮೂರ್ತಿ ತಯಾರಿಸುವುದು ಕಸುಬಲ್ಲ, ಪ್ರವೃತ್ತಿಯಾಗಿ ಬಂದಿರುವುದು. ಮಂಗಳೂರಿನ ಮಣ್ಣಗುಡ್ಡೆಯ ದಿವಂಗತ ಮೋಹನ್ ರಾಯರ ಕುಟುಂಬ ಕಳೆದ 88 ವರ್ಷಗಳಿಂದ ಗಣಪತಿ ಮೂರ್ತಿಗಳನ್ನ ತಯಾರಿಸುತ್ತಿದ್ದಾರೆ. ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣ ವಾರಣಂ. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. जय गणेश जय गणेश जय गणेश पाहि मां. जय गणेश जय गणेश जय गणेश रक्ष मां. नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय चिन्तनं हृदन्तरे निरन्तरं वसन्तमेव योगिनं तमेकदन्तमेव तं विचिन्तयामि सन्ततम्.
जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां महागणेश ಪಂಚರತ್ನಮಾದರೇಣ ಯೋನ್ವಹಂ. ನಾನು ದಿವಂಗತ ಮೋಹನ್ ರಾಯ್ ಅವರ ಕಿರಿಯ ಪುತ್ರ. ನಾವು 88 ವರ್ಷದಿಂದ ಈ ಗಣಪತಿಯ ಒಂದು ವಿಗ್ರಹವನ್ನು ತಯಾರಿಸ್ತಾ ಇದ್ದೇವೆ. ಇದು ನಮ್ಮ ಕುಟುಂಬದವರೇ ಎಲ್ಲ ಸೇರಿಕೊಂಡು, ನಾನು, ನನ್ನ ಅಣ್ಣನ ಮಕ್ಕಳು ಮತ್ತು ಮೊಮ್ಮಕ್ಕಳು ಹಾಗೂ ಅಕ್ಕನ ಮಕ್ಕಳು, ಅಳಿಯಂದಿರೆಲ್ಲ ಸೇರಿಕೊಂಡು ಮಾಡುವಂಥ ಒಂದು ಕಾಯಕ. ಇದು ನಮಗೆ ಈಗ ಸಾಧಾರಣ ಒಂದು 88 ವರ್ಷ ಆದರೂ ಇದೆಲ್ಲ ನಮಗೆ ವರ್ಷ ಕೊಡೋ ದೇವರೇ ಮಾಡುವಂಥದ್ದು. ನಾವು ಬರೀ ಆವಿಮಣ್ಣು ಹಾಗೂ ಲೆಡ್ಲೆಸ್ ಒಂದು ಪೇಂಟ್ ಸಿಗ್ತದೆ ನಮಗೆ, ಆಯಿಲ್ ಪೇಂಟ್, ಅದರಲ್ಲಿ ಮಾಡೋದು. ಯಾಕಂದರೆ ಒಂದು ಪರಿಸರಕ್ಕೆ ಒಂದು ಯಾರಿಗೂ ಇದಾಗಬಾರ್ದು. ಹಾಗೆ ಈಗ ಒಂದು ಇದೆಯಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡೋದು, ಅದೆಲ್ಲ ನಾವು ಸ್ಟಾಪ್ ಮಾಡ್ತಾಯಿಲ್ಲ. ನಾವು ಬರೀ ಕ್ಲೀನ ಮಾಡ್ತಿದ್ದೆ. ನಾವು ನೋಡಿ ಸಂಘನಿಕೇತನ, ಕುಲಶೇಖರ, MCF, NMPT, ಹಾಗೆ ಪೊಲೀಸ್ ಲೈನ್ ಇದೆ ಅಂತ ಒಂದು 16 ದೊಡ್ಡ ಸಾರ್ವಜನಿಕ ವಿಗ್ರಹಗಳು ಮತ್ತು ಒಂದು 220 ಮನೆಗಳ ವಿಗ್ರಹಗಳು ಮಾಡ್ತಾಯಿದ್ದೆ. ಚಿಕ್ಕದಿಂದ ಹಿಡಿದು ದೊಡ್ಡವರಿಗೆ ಕೈಯಿಂದಲೇ ಮಾಡುವಂಥ ಒಂದು ಕೆಲಸ ನಮ್ಮದು. ಏನು ಬ್ಲಾಕ್ ಏನಿರುವುದಿಲ್ಲ. ಹಾಗಾಗಿ ಈಗ ಮೊದಲು ಸ್ವಲ್ಪ ಕಷ್ಟದಲ್ಲಿದ್ದೇವೆ, ಸಣ್ಣ ಮನೆ ಇತ್ತು. ಈಗ ಹಾಲ್ ಆದಮೇಲೆ ತುಂಬ ಗಣಪತಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ನಮಗೆ ಸಂತೋಷ, ನಮ್ಮ ಮಕ್ಕಳು ಎಲ್ಲೆಲ್ಲಿದ್ದರೂ ಈ ಚೌತಿ ಸಮಯದಲ್ಲಿ ಎಲ್ಲಿದ್ದರೂ ಬಂದು ಒಂದು ಗಣಪತಿ ಸೇವೆ ಮಾಡ್ತಾರೆ. ಅದೇ ನಮಗೆ ತುಂಬ ಸಂತೋಷ. ಅಂದಹಾಗೆ ಮೋಹನ್ ರಾಯರ ಕುಟುಂಬದ ಸದಸ್ಯರು ದೇಶದ ಉದ್ದಗಲಕ್ಕೂ ನೆಲೆಸಿದ್ದಾರೆ. ಇಂಜಿನಿಯರ್, ಡಾಕ್ಟರ್ ಆಗಿ ಲಂಡನ್ನಲ್ಲಿ ವೃತ್ತಿ ನಿರತರಾಗಿದ್ದಾರೆ. ಆದರೆ ವಿದೇಶದಲ್ಲೂ ಉದ್ಯೋಗದಲ್ಲಿದ್ರು. ಪ್ರತಿ ವರ್ಷ ಗಣೇಶನ ಮೂರ್ತಿ ತಯಾರಿಸಲು ಊರಿಗೆ ಬರ್ತಾರ. 10 ರಿಂದ 13 ಮಂದಿ ಕಳೆದ 1.5 ತಿಂಗಳಿಂದ ಈ ಮನೆಯಲ್ಲಿ ಗಣಪತಿ ಮೂರ್ತಿ ತಯಾರಿಯಲ್ಲಿ ತೊಡಗಿದ್ದಾರೆ. ಇನ್ನುಳಿದ ಮಂದಿ ತಮಗೆ ಬಿಡುವು ಸಿಕ್ಕಾಗ ಬಂದು ಮೂರ್ತಿ ತಯಾರಿಸುವಲ್ಲಿ ತೊಡಗಿ ನಿರ್ಗಮಿಸುತ್ತಾರೆ. ಹೀಗಾಗಿ ಮೂರ್ತಿ ತಯಾರಿಕೆ ಈ ಕುಟುಂಬದ ಪಾಲಿಗೆ ಒಂದು ವೃತ್ತವಿದ್ದಂತೆ. ನಮ್ಮದು ನೋಡಿ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿದೆ. ನಾವು ಒಟ್ಟಿಗೆ ಇದ್ದಾವೆ, ಅಣ್ಣ ತಮ್ಮದ ಇಲ್ಲೇ ಇರೋದು. ಮತ್ತು ನಮಗೆ ಒಂದು ಭೇದ ಭಾವ ಇಲ್ಲ. ನಮ್ಮ ಅಕ್ಕನ ಮಕ್ಕಳು, ಅಕ್ಕನ ಮೊಮ್ಮಕ್ಕಳು ಎಲ್ಲ ಬಂದು ಸೇರುವುದು ಈಗ ಚೌತಿ ಸಮಯದಲ್ಲಿ. ನಮಗೆ ತುಂಬ ಸಂತೋಷ ಆ ಟೈಮಲ್ಲಿ. ಅಂದರೆ ಒಂದು ಹಬ್ಬದ ವಾತಾವರಣ ನಮಗೆ ಈ ಚೌತಿ ಸಮಯ. ಒಂದು 2 ತಿಂಗಳಿಂದ ನಮಗೆ ಎಲ್ಲ ಸಂತೋಷ, ಎಲ್ಲಿದ್ದರೂ ಬರ್ತಾರೆ. ಈಗ ನನ್ನ ಮಗಳು ಲಂಡನ್, ಅವಳು ಬರ್ತಾ ಇದ್ದಾಳೆ ನಾಳೆ. ನನ್ನ ಅಕ್ಕನ ಮಕ್ಕಳು ಎಲ್ಲ ಎಲ್ಲೆಲ್ಲಿ ಇರ್ತಾರೆ, ಬೆಂಗಳೂರಿನಲ್ಲಿದ್ದ ಅವಸು ಬರ್ತಾನೆ. ಮತ್ತು ಇಂಜಿನಿಯರ್ಗಳಿದ್ದ ಅವರೆಲ್ಲ ಒಂದು ಈ ಟೈಮಲ್ಲಿ ಒಂದು ರಜೆ ಹಾಕಿ ಬರೋದು ನಮಗೆ. ಅಂದರೆ ಸೇವೆ ಬರೀ ಒಂದು ಅದಕ್ಕೆ ಆಗಿಲ್ಲ, ನಾವು ಹಣಕ್ಕಾಗಿ ಮಾಡೋದಲ್ಲ. ನಾವು ನೋಡಿ ಎಷ್ಟೋ ದೇವರುಗಳು ಧರ್ಮ ಕೊಡೋದುಂಟು, ಆದರೆ ಒಂದು ಫಲ ಕೊಡಲೇಬೇಕು ನಮಗೆ. ಫಲ ಮತ್ತು ತಾಂಬೂಲ ಕೊಡಲೇಬೇಕು. ಹಣ ಕೇಳಲಿಕ್ಕೆ ಬಂದರೆ ಅವರಿಂದ ಕೊಡ್ತಾರೆ. ಕೊಡೋದು ಯಾರು ಕಡಿಮೆ ಮಾಡಿದ್ರೆ ಅದು ನಮಗೆ ಉಂಟು. ಹಣಕ್ಕಾಗಿ ನಾವು ಮಾಡೋದು. ಯಾಕೆ ನಾನು ಬ್ಯಾಂಕಲ್ಲಿ ರಿಟೈರ್ ಮ್ಯಾನೇಜರ್, ಈಗ ಆಡಿಟ್ರು. ನನ್ನ ಅಕ್ಕನ ಮಗನಿಗೆ ಕಾರೆಲ್ಲ ಉಂಟು, ಅವನಿಗೆ ಟ್ಯಾಕ್ಸಿ, ಅವನು ಬೆಂಗಳೂರಿದ್ದಾನೆ. ಹಾಗೆಲ್ಲ ಇದ್ದುಕೊಂಡು ನಾವು ಇರುವಾಗ ಅಣ್ಣನ ಮಗನಿಗೆ ಮಹೇಶ್ ಇದ್ದಾನೆ, ಅವನಿಗೆ ಬುಕ್ ಬ್ಯಾಂಡ್ ಕೆಲಸ ಆಗ್ತದೆ. ನೋಡಿ, ಇಲ್ಲಿ ಬುಕ್ ಬ್ಯಾಂಡ್ ಕೆಲಸ ಆಗ್ತದೆ. ಹಾಗಾಗಿ ವರ್ಷ ಇಡೀ ನಾವು ಬೇರೆ ಕೆಲಸ ಇದೆ. ಇದು ಒಂದು ತಂದೆಯವರು ಮಾಡಿದ ಒಂದು ಕೆಲಸವನ್ನು, ನಮ್ಮ ಹಿರಿಯರು ಮಾಡಿದ ಕೆಲಸವನ್ನು ನಾವು ಮುಂದುವರಿಸಿದ್ದೇವೆ. ಹಾಗೆ ಹೇಳಿದ್ದಾರೆ, 88 ವರ್ಷ ಆಯಿತು. ನಾನು ಹುಟ್ಟಿರಲಿಲ್ಲ, ನನ್ನ ಅಣ್ಣನ ಪ್ರಾಯದಿಂದ ಮಾಡ್ತಾ ಇದ್ದಾರೆ. ಸಂಘನಿಕೇತನ ದೇವರು 71 ವರ್ಷ ಆಯಿತು. ಅದಕ್ಕೆ ಒಟ್ಟು 71 ವರ್ಷ. 1 ವರ್ಷ ಅವರು ಬೇರೆ ತಂದಿದ್ದಾರೆ. 70 ವರ್ಷದಿಂದ ನಾವೇ ಮಾಡಿಕೊಡ್ತಾ ಇದ್ದೀವಿ ಆ ದೇವರನ್ನು. ಇದು ನಮಗೆ ಸಂತೋಷ ವಿಷಯ ನೋಡಿ. ಮತ್ತು ಆ ದಿನ ಉಂಟ ಮೊದಲ ದಿವಸ ಎಲ್ಲೆಲ್ಲಿಂದ ಜನ ಬರ್ತಾರೆ, ಪೊಲೀಸ್ ಲೈನ್ನವರು ಬರೋದು, ಪೊಲೀಸ್ಗಳು ಎಲ್ಲರೂ ಬಂದು ಸಂತೋಷ. ಎಲ್ಲರೂ ಬಂದು ಮತ್ತು ಮಾತಾಡೋದು, ನಮ್ಮ ಬಗ್ಗೆ ನಮ್ಮನ್ನು ಸಂತೋಷ ಮಾಡೋದು, ಎಷ್ಟು ಸಂತೋಷ ಇರ್ತದೆ. ಇದೇ ನಮಗೆ ತುಂಬ ಸಂತೋಷ ವಿಷಯ. ಥ್ಯಾಂಕ್ ಯು. ಇನ್ನು ಇಲ್ಲಿಂದಲೇ ಮಂಗಳೂರು ಸೇರಿದಂತೆ ಬಹುತೇಕ ಕಡೆ ಗಣೇಶನ ವಿಗ್ರಹಗಳು ರವಾನೆಯಾಗ್ತವೆ. ಸಂಘನಿಕೇತನ, ಕುಲಶೇಖರ, ಪದವಿನಂಗಡಿ, ಬೊಕ್ಕಪಟ್ನ, MCF, ಬಿಚೈ, NMPT, ಕುದುರೆಮುಖ ಹೀಗೆ ವಿವಿಧ ಕಡೆಗಳಲ್ಲಿ ಇಲ್ಲಿಂದಲೇ ಗಣೇಶ ವಿಗ್ರಹಗಳು ರವಾನೆಯಾಗ್ತಿದೆ. ವಿಶೇಷ ಅಂದ್ರೆ ಅಮೆರಿಕಕ್ಕೆ ಗಣೇಶನ ವಿಗ್ರಹ ಸರಬರಾಜಾಗುತ್ತಿದ್ದು, ಈ ಬಾರಿ 217 ಗಣಪತಿ ವಿಗ್ರಹಗಳನ್ನ ರೆಡಿ ಮಾಡಲಾಗಿದೆ. ಆದರೆ ಇಷ್ಟೆಲ್ಲ ಗಣಪತಿಗೆ ಬೇಡಿಕೆ ಇದ್ರೂ ಈ ಕುಟುಂಬ ಗಣಪತಿ ಮೂರ್ತಿಯಿಂದ ಯಾವುದೇ ಅಪೇಕ್ಷೆ ಪಡುವುದಿಲ್ಲ. ಕೊಟ್ಟಷ್ಟನ್ನ ಪಡೆದು ಕೃತಾರ್ಥರಾಗುವುದು ಕುಟುಂಬದ ಹೆಗ್ಗಳಿಕೆ.
गणपति गणपति ओम गणपति गणपति ओम गणपति गणपति ओम संकष्टहरा ओम ह्रीं क्रीं यं रं लं वं शं शं सं हं सत्सोऽहम् महाबीजाक्षर ಮಂತ್ರರೂಪ ನಿನ್ನ ಮರೆವುದೇ ಶಾಂತಂ ಪಾಪಂ ಕಾನನೋಲ ಗಂಭೀರ ತೀರದಳಿತ ಮಂದಾರ ಮಹಾಮತಿ ಮಹಾಮತಿ ನಿನಗಿದು ಜಗಸ್ತುತಿ ಗಣಪತಿ ನಾನು ವೆಂಕಟೇಶ ರಾವ್ ಅಂತೇಳಿ ದಿವಂಗತ ಮೋಹನ್ ರಾವ್ ಅವರ ಮೊಮ್ಮಗ. ಕಳೆದ 88 ವರ್ಷದಿಂದ ಈ ಗಣೇಶನ ವಿಗ್ರಹದ ರಚನೆ ನಾವು ತೊಡಗಿಸ್ಕೊಂಡಿದ್ದೇವೆ. ಭಾದ್ರಪದ ಶುಕ್ಲ ಪಕ್ಷ ಬಂತು ಅಂತ ಹೇಳಿದ್ರೆ ನಮಗೆ ಆ ಇಡೀ ಮಾಸ ನಮಗೆ ಹಬ್ಬವೇ. ಆಚರಣೆ ಮಾಡುವವರಿಗೆ ತದಿಗೆ ಹಾಗೂ ಚೌತಿ 2 ದಿನ ಮಾತ್ರ ಅವರಿಗೆ ಹಬ್ಬ ಆಗಿದ್ದಿದ್ರೆ ನಮಗೆ ಮುಹೂರ್ತ ಮಾಡಿದ ದಿವಸದಿಂದ ಅಂದಿನಿಂದ ಚೌತಿ ಮುಗಿಯುವವರೆಗೆ ನಮಗೆ ಆ 1 ತಿಂಗಳ ಹಬ್ಬವೇ ಆಗಿರುತ್ತೆ. ನಮ್ಮ ಹಿರಿಯರು ಅಂದರೆ ಮೊಣ್ಣಗಡ್ಡೆ ಮೋಹನ್ ರಾವ್ ನಮ್ಮ ಅಜ್ಜ ಅವರು 88 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ವಿಗ್ರಹ ಮಾಡಬೇಕು ಅಂತ ನಮಗೆ ಒಂದು ಅವರ ಸೂಚನೆ ಅವರ ಮಾರ್ಗದರ್ಶಿತ ಅದನ್ನೇ ನಾವು ಇಂದಿಗೂ ಮುಂದುವರಿಸಿದ್ವಿ. ಯಾಕಂತ ಹೇಳಿದರೆ ನಮ್ಮಲ್ಲಿರುವಂಥ ಎಲ್ಲ ವಿಗ್ರಹಗಳು ಪೂಜಾ ವಿಗ್ರಹಗಳು, ಪೂಜೆಗೆ ಸಂಬಂಧಪಟ್ಟಂಥದ್ದು, ಪಾರಂಪರಿಕ ಗಣಪತಿ. ಅದಕ್ಕೆ ಯಾವ ರೀತಿ ಯಾವ ಪದ್ಧತಿಯಲ್ಲಿ ಮಾಡಬೇಕು ಅದನ್ನೇ ನಾವು ಇಂದಿಗೂ ನಾವು ಅನುಕರಣೆ ಮಾಡ್ತಾಯಿದ್ದೇವೆ. ಅದೇ ರೀತಿ ನಮ್ಮ ಇಲ್ಲಿ ಈ ಮನೆಯಲ್ಲಿ ಹಲವಾರು ಸಾರ್ವಜನಿಕ ಗಣೇಶೋತ್ಸವದ ಆಚರಣೆ ವಿಗ್ರಹಗಳಿವೆ. ಉದಾಹರಣೆಗೆ ಸಂಘನಿಕೇತನ, ಪೊಲೀಸ್ ಲೈನ್, MCF, NMPT, KMF, ಪದವಿನಂಗಡಿ, ಪರಂಗಿಪೇಟೆ ಹಾಗೆ ಸಾಕಷ್ಟು ಗಣಪತಿ ಸಾರ್ವಜನಿಕವಾಗಿ ಆಚರಣೆ ಮಾಡುವಂತಿದೆ. ಒಂದು ವಿಗ್ರಹ ಮಾತ್ರ ವಿದೇಶಕ್ಕೆ ಹೋಗ್ತಾ ಇದೆ. ಮುಖ್ಯವಾಗಿ ನಾವು ಮಾಡುವಂಥ ಈ ಗಣಪತಿ ವಿಗ್ರಹದಲ್ಲಿ ನಾವು ಪರಿಸರಕ್ಕೆ ಮಾರಕ ಆಗುವಂಥ ಯಾವುದೇ ಒಂದು ಪರಿಕರಣ ಉಪಯೋಗಿಸ್ತಾ ಇಲ್ಲ. ಶುದ್ಧ ಆವೆ ಮಣ್ಣನ್ನು ಉಪಯೋಗಿಸ್ತಾ ಇದ್ದೇವೆ. ಯಾವುದೇ ಕಾರಣ ರಾಸಾಯನಿಕ POP ಅಂಥ ಮೆಟೀರಿಯಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಅಲ್ಲದೆ ನಾವು ಉಪಯೋಗಿಸುವಂಥ ಪೇಂಟ್ ಸಹಿತ ಹಾಗೆಯೇ ಅದರಲ್ಲಿ ಲೆಡ್ ಅಂಶ ಇರೋದಿಲ್ಲ, ಲೆಡ್ ಫ್ರೀ. ಯಾವುದೇ ಸರ್ಕಾರ ನಮಗೇನು ನಿರ್ದೇಶನ ಕೊಟ್ಟಿದೋ ಈ ಪರಿಸರ ಇಲಾಖೆಯಿಂದ ಯಾವ ನಿರ್ದೇಶನ ಇದನ್ನು ನಾವು ಪಾಲಿಸ್ತಾ ಬಂದಿದ್ದೇವೆ. ನಮ್ಮ ಹಿರಿಯರ ತತ್ವ ಏನು ಅಂತ ಹೇಳಿದರೆ ನಮ್ಮ ಸೇವೆ ನಮ್ಮ ಮೂಲಕವೇ ಆಗಬೇಕು ಅಂತ. ನಮ್ಮ ಮಕ್ಕಳು ಅವರ ಮಕ್ಕಳಿಂದಲೇ ಇದು ಮುಂದುವರಿಸುವುದು. ಹಾಗಾಗಿ ನಮ್ಮ ಅಜ್ಜ ಮೋಹನ್ ರಾವ್ ಅವರಿಗೆ 4 ಗಂಡು ಮಕ್ಕಳು. 4 ಗಂಡು ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಸರ್ವಿಸಲ್ಲಿದ್ದಾರೆ. ಸರ್ಕಾರಿ ಸೇವೆ, ಬ್ಯಾಂಕ್ ಸೇವೆ ಇದ್ದಾರೆ. ನಾನು ಸಹ ಕರ್ನಾಟಕ ಸರ್ಕಾರದಲ್ಲಿ ಅಧೀಕ್ಷವಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದವನು. ಅವರ ಉದ್ದೇಶ ಇತ್ತು ಗಣಪತಿಯ ಸೇವೆ ಅದು ನಿಶುಲ್ಕವಾಗಿ ನಡೀಬೇಕು. ನಾವು ಮನೆಯವರೇ ನಾವೇ ತೊಡಗಿಸ್ಕೊಳ್ಬೇಕು, ನಮ್ಮ ಕೈಯಿಂದಲೇ ಆಗಬೇಕು. ಯಾಕಂದರೆ ನಮ್ಮದು ಇದು ವ್ಯಾಪಾರ ದೃಷ್ಟಿ ಅಲ್ಲ. ಆದ ಕಾರಣ ನಾವು ಮಾಡುವಾಗ ಅದರಲ್ಲಿ ವ್ಯಾಪಾರ ಬೆಲೆ ಇದು ಯಾವುದು ಕಟ್ಟಿಕೊಳ್ಳುವಂಥದ್ದಿಲ್ಲ. ಆ ನೆಲೆಯಲ್ಲಿ ನಾವೇ ಮನೆಯವರು ಮಾಡ್ತಿದ್ವಿ. ಅದು ನಮಗೆ ಸಂತೋಷ ಇದೆ. ನಾವು ಬೇರೆ ಪ್ರವೃತ್ತಿಯಲ್ಲಿ ಇದ್ದರೂ ಸಹಿತ ಈ 1 ತಿಂಗಳು ನಾವು ವಿಗ್ರಹ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಇನ್ನು ಕೆಲವರು ಇಲ್ಲಿಂದ ಗಣಪತಿಯನ್ನ ಕಳೆದ 89 ವರ್ಷಗಳಿಂದಲೂ ಒಯ್ಯುವವರಿದ್ದಾರೆ. ಹೀಗಾಗಿ ಈ ಕುಟುಂಬಕ್ಕೂ ಗಣಪನಿಗೂ ಅವಿನಾಭಾವ ಸಂಬಂಧ ಏರ್ಪಟ್ಟಿದೆ. ಗಣಪತಿ ಮೂರ್ತಿಯನ್ನ ಮೃತದಂತೆ ಪಾಲಿಸಿಕೊಂಡು ಬಂದಿರುವ ಈ ಕುಟುಂಬದಲ್ಲಿ 60ಕ್ಕಿಂತಲೂ ಹೆಚ್ಚು ಸದಸ್ಯರಿದ್ದಾರೆ. ಆದರೆ 20 ರಿಂದ 25 ಮಂದಿ ಮಾತ್ರ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸುತ್ತಾರೆ ಅನ್ನೋದು ವಿಶೇಷ. ಒಟ್ಟಿನಲ್ಲಿ ಈ ಕುಟುಂಬ ಮೂರ್ತಿ ತಯಾರಿಕೆಯಲ್ಲಿ ಯಾವುದೇ ಅಪೇಕ್ಷೆ ಪಡುವುದಿಲ್ಲ. ಕೊಟ್ಟಷ್ಟನ್ನ ಪಡೆದು ಕೃತಾರ್ಥರಾಗುತ್ತಾರೆ ಈ ಕುಟುಂಬ.
चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायकवराय गन्धर्वप्रियकृते गायकाधीन विग्रहाय गङ्गाजलप्रणयवते